ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೂ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಅವರ ದೊಡ್ಡ ಅಭಿಮಾನಿಯಾಗಿದ್ದು ಬಿಲ್ಲವ ಸಮಾಜಕ್ಕೆ ಯಾವುದೇ ರೀತಿಯ ಅಗೌರವ ತೋರಿಲ್ಲ. ಆದರೂ ಬಿಲ್ಲವ ಸಮಾಜ ಬಾಂಧವರಿಗೆ ನನ್ನಿಂದಾಗಿ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮೆ ಯಾಚಿಸುತ್ತೇನೆ ಎಂದು ಬಿಜೆಪಿ ಮುಖಂಡ ಕೆಪಿ ಜಗದೀಶ್ ಅಧಿಕಾರಿ ಹೇಳಿದ್ದಾರೆ. ಮೂಡುಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಧರ್ಮ ಆಡಳಿತ ಸಭೆಯಲ್ಲಿ ಯಾವುದೇ ನಿರ್ದಿಷ್ಟ ಧರ್ಮದವರನ್ನ ಕೀಳರಿಮೆಯಿಂದ ಕಾಣುವುದಿಲ್ಲ. ಧರ್ಮ, ಜಾತಿ, ಪಂಗಡ, ಭಾಷೆ, ಸಂಸ್ಕೃತಿಯ ವಿಚಾರದಲ್ಲಿ ಭೇದ ಭಾವ ಮಾಡಿದವನಲ್ಲ. ಗೌರವ ನೀಡುವ ಪರಂಪರೆ ಹೇಗೆ ಮುಂದುವರಿಯುತ್ತದೆ ಎಂಬ ವಿಚಾರವನ್ನ ಧರ್ಮಸಭೆಯಲ್ಲಿ ಹೇಳಿಕೆ ನೀಡಿದ್ದೇನೆ. ನಾನು ಬಿಜೆಪಿಯಲ್ಲಿದ್ದರೂ ಜನಾರ್ದನ ಪೂಜಾರಿ ಅವರ ದೊಡ್ಡ ಅಭಿಮಾನಿಯಾಗಿದ್ದು ಬಿಲ್ಲವ ಸಮಾಜದ ಬಾಂಧವರಿಗೆ ಹಲವಾರು ರೀತಿಯ ಸಹಕಾರ ನೀಡುತ್ತಾ ಬಂದಿದ್ದೇನೆ ಎಂದು ತಿಳಿಸಿದರು. ಖಂಡಿತವಾಗಿಯೂ ಜನಾರ್ದನ ಪೂಜಾರಿಯ ವಿಚಾರದಲ್ಲಿ ಯಾವತ್ತೂ ನಾನು ಪಕ್ಷದ ಟಿವಿ ಇಂಟರ್ವ್ಯೂಯಲ್ಲಿ ಕೂಡ ಹೇಳಿದ್ದೇನೆ, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರೂ ನಾನು ಜನಾರ್ದನ ಪೂಜಾರಿಯವರ ಅಭಿಮಾನಿ. ಅದು ನನ್ನ ಜೀವಿತದವರೆಗೆ ಕೂಡ ಅವರ ಅಭಿಮಾನಿಯಾಗಿಯೇ ಇರ್ತೇನೆ, ಅವರೊಟ್ಟಿಗೆ ಅವರ ಬಾಂಧವ್ಯದಲ್ಲಿದ್ದೇನೆ. ಅವರು ಮಾತ್ರ ಅಲ್ಲ, ಮುಂಬೈ ಟೀಮ್ ಇರ್ಬೋದು, ಇಂಡಿಯಾ ಟೀಮ್ ಇರ್ಬೋದು, ಶ್ರೀಮಾನ್ ಜನಾರ್ದನ ಪೂಜಾರಿಯವರ ವಿಚಾರದಲ್ಲಿ ಖಂಡಿತವಾಗಿ ಗೌರವ ಇದೆ. ಇನ್ನೂ ಕೂಡ ನನಗೆ ವಿಶೇಷವಾದ ಅದು ನನ್ನ ಮತ್ತು ಅವರ ಅನ್ಯೋನ್ಯತೆ. ಜನಾರ್ದನ ಪೂಜಾರಿಯ ಅಭಿಮಾನಿ ನಾನು ಕೂಡ ಬಾಕಿ ಅಭಿಮಾನಿಗಳಿಗೆ ಬೇಸರ ಆಗಿದ್ದರೆ ವಿಷಾದವನ್ನು ವ್ಯಕ್ತಪಡಿಸಿ ಕೋಟಿ ಚೆನ್ನಯ್ಯರ ಬಗ್ಗೆ ಇರುವಂಥ ಬಿಲ್ಲವರಿಗೆ ಆದಂಥ ವಿಚಾರಗಳು ಏನು ಮಾತಿನಲ್ಲಿ ಅಪ್ಯ ತಪ್ಯ ನನ್ನ ಲೆಕ್ಕದಲ್ಲಿ ಅದರಲ್ಲಿ ಹಿನ್ನೆಲೆ ಇದೆ. ಅದನ್ನು ನಾನು ಈಗ ಓಪನ್ ಮಾಡೋದಿಲ್ಲ, ಇದರಲ್ಲಿ ರಾಜಕೀಯವನ್ನು ತರುವುದಿಲ್ಲ. ಆದರೆ ಆ ವಿಷಾದವನ್ನು ವ್ಯಕ್ತಪಡಿಸುವ ಜೊತೆಗೆ ನಾನು ಖಂಡಿತವಾಗಿ ಮೂಲ ಕ್ಷೇತ್ರ ಅವರ ಅನುಗ್ರಹ ಮುಂದಿನ ದಿನಗಳಲ್ಲಿಯೂ ಹಿಂದಿನ ದಿನಗಳಲ್ಲೂ ನಾನು ಪಡೆಕೊಂಡವ ಅವಳಿ ವೀರರ ಕೋಟಿ ಚೆನ್ನಯ್ಯರ ಮೂಲ ಕ್ಷೇತ್ರಕ್ಕೆ ಹೋಗಿ ಕೈ ಹಾಣಿಕೆ ಹಾಕಿ ಮುಂದಿನ ದಿನಗಳಲ್ಲಿ ಅಲ್ಲಿಯೂ ಸೇವೆ ಮಾಡುವಂಥ ಮನೋಭಾವನೆಯಲ್ಲಿ ನಾನಿದ್ದೇನೆ. ನನಗೆ ಸಂಬಂಧಪಟ್ಟ ಗರಡಿಯಲ್ಲಿ ಕೆಲ್ಲಬುತ್ತಿಗೆ ಗರಡಿಯಲ್ಲಿ ಕೋಟಿ ಚೆನ್ನಯ್ಯರಿಗೆ ನಾನು ಮಾಡಿದ ತಪ್ಪಿಗೆ ಸಂಕ್ರಾಂತಿಯನ್ನು ಕೊಟ್ಟು ಆ ದೈವಗಳ ಕ್ಷಮೆಯನ್ನು ಯಾಚಿಸಿ ಪುಣ್ಯ ಪ್ರಧಾನವಾಗಿ ಖಂಡಿತವಾಗಿಯೂ ಆ ಬಿಲ್ಲವ ಸಮಾಜಕ್ಕೆ ಆದಂಥ ಬೇಸರವನ್ನು ಆ ಬ್ರಹ್ಮಬೈದರ್ಗಳಿಗೆ ಖಂಡಿತವಾಗಿ ಕರುಣಿಸಲಿ, ನಮಗೆ ಎಲ್ರಿಗೂ ಅನುಗ್ರಹಿಸಲಿ ಅನ್ನುವಂಥ ಮಾತನ್ನು ಹೇಳಿ ಜಗದೀಶ್ ಅಧಿಕಾರಿ ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ಇತಿಹಾಸವನ್ನ ತಿರುಚಿ ಮಾತನಾಡಿದ್ದಾರೆ. ಹಾಗೂ ಮಾಜಿ ಸಚಿವ ಜನಾರ್ದನ ಪೂಜಾರಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಬಿಲ್ಲವ ಸಮಾಜದವರ ಮನಸ್ಸಿಗೆ ಘಾಸಿ ಉಂಟು ಮಾಡಿದ್ದಾರೆ ಎಂಬ ಅವರ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದರ ವಿರುದ್ಧ ಬಿಲ್ಲವ ಸಮಾಜದಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಮೂಡುಬಿದ್ರೆ ಬಿಲ್ಲವ ಸಂಘವು ಜಗದೀಶ್ ಅಧಿಕಾರಿ ವಿರುದ್ಧ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿತ್ತು.